ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 15ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಜುಲೈ ತಾರೀಕು 16. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ದಿನ ಆಲಿಸುವ ವಾಕ್ಯ ನಮಗೆ ಬಿಡುಗಡೆಯನ್ನು, ಸಂರಕ್ಷಣೆಯನ್ನು, ವರದಾನವನ್ನು, ಆಶೀರ್ವಾದವನ್ನು ಕರುಣಿಸಿ ಅನುಗ್ರಹದಿಂದ ತುಂಬಲಿ. ನಮ್ಮಲ್ಲಿರುವ ಬಲಹೀನತೆಯನ್ನು ಮನ್ನಿಸಿ ನಮ್ಮನ್ನು ನಿಮ್ಮ ಕೃಪೆಯಿಂದ ಅಭಿಷೇಕಿಸಿ ಗುಣಪಡಿಸಿರಿ. ಈ ಸುವಾರ್ತೆ ನಮಗೆ ನಿಮ್ಮ ಪ್ರೀತಿಯಲ್ಲಿ ಬೆಳೆಯಲು ಸಹಾಯಕವಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ, ಅಧ್ಯಾಯ 55, ವಾಕ್ಯಗಳು 10ರಿಂದ 11. ಮಳೆಯು ಹಿಮವು ಆಕಾಶಮಂಡಲದಿಂದಿಳಿದು ಬಂದು ತೋಯಿಸಿ ಹಸಿರುಗೊಳಿಸಿ ಹೊಲಸು ಮಾಡುತ್ತವೆ ಭೂಮಿಯನ್ನು. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ ಒದಗಿಸದೆ ಹಿಂದಿರುಗಿ ಬರುವುದಿಲ್ಲ, ಅವು ಸುಮ್ಮನೆ ಬಂದಲ್ಲಿಗೆ. ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸಿದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗದು. ಕೀರ್ತನೆ 65 ಶ್ಲೋಕ. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಇಳೆಯನ್ನು ಸಂಧಿಸಿ ಮಳೆಯನ್ನು ಸುರಿಸಿ ನೆಲವನ್ನು ನೀ ಸಿರಿಗೊಳಿಸುವಾತ. ನಾಲೆ ತುಂಬ ನೀರ ಹರಿಸಿ ಹೊಲ ತುಂಬ ನೀ ಧಾನ್ಯ ನೀಡುವಾತ. ನೇಗಿಲ ಗೆರೆಯನ್ನು ತೋಯಿಸಿ ಮಣ್ಣಿನ ಹೆಂಟೆಯನ್ನು ಕರಗಿಸುತ್ತಿ. ಕೊಡವಿಯ ಹೊಲವ ಹದಗೊಳಿಸಿ ಹುಲುಸಾಗಿ ಪೈರನ್ನು ಬೆಳೆಸುತ್ತಿ. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಋತು ಶಿಶಿರಕ್ಕೆ ಸುಗ್ಗಿಯ ಸೊಬಗಿನ ಮುಕುಟವ ಮುಡಿಸಿದ್ದಿ. ನೀ ನಡೆಯುವ ಹಾದಿಯಲ್ಲೆಲ್ಲ ತುಂಬಿ ತುಳುಕುತ್ತಿದೆ ಸಮೃದ್ಧಿ. ಮೇವುಗಾಡುಗಳು ಕಂಗೊಳಿಸುತ್ತಿವೆ ಪಚ್ಚೆ ಪಸಿರಿಂದ. ಗುಡ್ಡಗಾಡುಗಳು ಶೋಭಿಸುತ್ತಿವೆ ಹರ್ಷಾಡಂಬರದಿಂದ. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಹುಲ್ಲುಗಾವಲುಗಳು ತುಂಬಿ ತುಳುಕುತ್ತಿವೆ ಕುರಿ ಹಿಂಡುಗಳಿಂದ. ಕಣಿವೆ ಕಂದರಗಳಿದೋ ಕಂಗೊಳಿಸುತ್ತಿವೆ ತೆನೆ ಕಾಳುಗಳಿಂದ. ಇಳೆ ಮೊಳಗುತ್ತಿದೆ ಆನಂದ ಘೋಷ ಸಂತಸ ಗೀತೆಗಳಿಂದ. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ರೋಮನ್ನರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 8, ವಾಕ್ಯಗಳು 18ರಿಂದ 23. ಸಹೋದರರೇ, ಇಂದಿನ ಕಾಲದಲ್ಲಿ ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಮುಂದೆ ನಮಗೆ ಪ್ರತ್ಯಕ್ಷವಾಗಲಿರುವ ಮಹಿಮೆಯೊಂದಿಗೆ ಹೋಲಿಸುವುದಕ್ಕೂ ಬಾರದವುಗಳೆಂದು ನಾನು ಎಣಿಸುತ್ತೇನೆ. ದೇವರ ಮಕ್ಕಳ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೋ ಎಂದು ಸೃಷ್ಟಿ ಸಮಸ್ತವು ಬಹು ಉತ್ಸುಕತೆಯಿಂದ ಎದುರು ನೋಡುತ್ತಿದೆ. ಸರ್ವ ಸೃಷ್ಟಿಯು ನಿರರ್ಥಕತೆಗೆ ಒಳಗಾಯಿತು. ಇದು ಅದರ ಸ್ವಂತ ಇಚ್ಛೆಯಿಂದ ಅಲ್ಲ, ದೇವರ ಇಚ್ಛೆಯಿಂದಲೇ ಆಯಿತು. ಆದರೂ ಸೃಷ್ಟಿಗೆ ನಿರೀಕ್ಷೆಯೊಂದಿದೆ. ಅದೇನೆಂದರೆ, ಸೃಷ್ಟಿಯೂ ಸಹ ವಿನಾಶ ವಿಧಿಯಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮಾಯುತ ಸ್ವಾತಂತ್ರ್ಯದಲ್ಲಿ ಪಾಲುಗೊಳ್ಳುತ್ತದೆ ಎಂಬುದೇ. ಸೃಷ್ಟಿ ಸಮಸ್ತವು ಇಂದಿನವರೆಗೆ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇದೆ ಎಂಬುದು ನಮಗೆ ತಿಳಿದಿದೆ. ಸೃಷ್ಟಿ ಮಾತ್ರವಲ್ಲ, ದೇವರ ವರದಾನಗಳಲ್ಲಿ ಪ್ರಥಮ ಫಲವಾಗಿ ಪವಿತ್ರಾತ್ಮ ಅವರನ್ನೇ ಪಡೆದಿರುವ ನಾವು ಸಹ ನಮ್ಮೊಳಗೆ ನರಳುತ್ತಿದ್ದೇವೆ. ದೇವರ ಮಕ್ಕಳಿಗೆ ದೊರೆಯುವ ಸೌಭಾಗ್ಯವನ್ನು, ನಮ್ಮ ಸಂಪೂರ್ಣ ವಿಮೋಚನೆಯನ್ನು ನಿರೀಕ್ಷಿಸುತ್ತಿದ್ದೇವೆ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಕುರಿಗಳಾದರೋ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆವು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಹಲ್ಲೆಲೂಯ. ಶುಭ ಸಂದೇಶ. ಮತ್ತಾಯನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 1ರಿಂದ 23. ಆ ಕಾಲದಲ್ಲಿ ಯೇಸು
ಮನೆಯಿಂದ ಹೊರಟು ಸರೋವರದ ತೀರದಲ್ಲಿ ಕುಳಿತರು. ಜನರು ತಂಡೋಪತಂಡವಾಗಿ ಕೂಡಿ ಬಂದುದರಿಂದ ದೋಣಿ ಹತ್ತಿ ಕುಳಿತುಕೊಳ್ಳಬೇಕಾಯಿತು. ಜನರು ದಡದಲ್ಲಿ ನಿಂತರು. ಆಗ ಯೇಸು ಅವರಿಗೆ ಅನೇಕ ವಿಷಯಗಳನ್ನು ಸಾಮತಿಯ ರೂಪದಲ್ಲಿ ಹೇಳಿದರು. ಒಬ್ಬ ರೈತ ಬಿತ್ತುವುದಕ್ಕೆ ಹೋದ. ಬಿತ್ತನೆ ಮಾಡುತ್ತಿದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು. ಬಿದ್ದದ್ದೇ ಹಕ್ಕಿಗಳು ಬಂದು ಆ ಬೀಜವನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿದವು. ಬೇರು ಬಲವಾಗಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜಗಳು ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಆ ಪೊದೆಗಳು ಸಸ್ಯಗಳ ಸಮೇತ ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು. ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು. ಕೆಲವು 100ರಷ್ಟು, ಮತ್ತೆ ಕೆಲವು 60ರಷ್ಟು, ಇನ್ನು ಕೆಲವು 30ರಷ್ಟು ಫಸಲನ್ನು ಕೊಟ್ಟವು. ಕೇಳಲು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಒತ್ತಿ ಹೇಳಿದರು. ತರುವಾಯ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು, ನೀವು ಜನರೊಡನೆ ಮಾತನಾಡುವಾಗ ಸಾಮತಿಗಳನ್ನು ಉಪಯೋಗಿಸುತ್ತೀರಿ ಏಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದವಕಾಶ ಲಭಿಸಿರುವುದು ನಿಮಗೆ, ಅವರಿಗಲ್ಲ. ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಅವರೊಡನೆ ಸಾಮತಿ ರೂಪದಲ್ಲಿ ಮಾತನಾಡುವುದಕ್ಕೆ ಕಾರಣ ಇದು. ಅವರು ಕಣ್ಣಾರೆ ನೋಡಿದರೂ ಕಾಣುವುದಿಲ್ಲ, ಕಿವಿಯಾರೆ ಕೇಳಿದರೂ ಕಿವಿಗೊಡುವುದಿಲ್ಲ, ಗ್ರಹಿಸುವುದೂ ಇಲ್ಲ. ಪ್ರವಾದಿ ಯೆಶಾಯನ ಈ ಪ್ರವಚನ ಅವರಲ್ಲಿ ಈಡೇರುತ್ತದೆ. ಕೇಳಿ ಕೇಳಿಯೂ ಗ್ರಹಿಸರು, ನೋಡಿ ನೋಡಿಯೂ ಕಾಣರು. ಈ ಜನರ ಹೃದಯ ಕಲ್ಲಾಗಿದೆ, ಕಿವಿ ಮಂದವಾಗಿದೆ, ಕಣ್ಣು ಮಬ್ಬಾಗಿದೆ. ಇಲ್ಲದಿದ್ದರೆ ಇವರ ಕಣ್ಣು ಕಾಣುತ್ತಾ, ಕಿವಿ ಕೇಳುತ್ತಾ, ಹೃದಯ ಗ್ರಹಿಸುತ್ತಾ ನನ್ನತ್ತ ತಿರುಗುತ್ತಿದ್ದರು. ದೇವರಾದ ನಾನು ಇವರನ್ನು ಸ್ವಸ್ಥಪಡಿಸುತ್ತಿದ್ದೆನು. ನೀವಾದರೂ ಭಾಗ್ಯವಂತರು, ನಿಮ್ಮ ಕಣ್ಣುಗಳು ಕಾಣುತ್ತವೆ, ಕಿವಿಗಳು ಕೇಳುತ್ತವೆ. ಎಷ್ಟೋ ಪ್ರವಾದಿಗಳು ಹಾಗೂ ಸತ್ಪುರುಷರು ನೀವು ನೋಡುವುದಕ್ಕೂ ಕೇಳುವುದನ್ನು ಕೇಳುವುದಕ್ಕೂ ಅಪೇಕ್ಷಿಸಿದರು, ಆದರೆ ಅವರು ನೋಡಲೂ ಇಲ್ಲ, ಕೇಳಲೂ ಇಲ್ಲ ಎಂಬುದು ನಿಮಗೆ ತಿಳಿದಿರಲಿ. ಈಗ ಬಿತ್ತುವವನ ಸಾಮತಿಯ ಅರ್ಥವನ್ನು ಕೇಳಿ. ಒಬ್ಬನು ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸದೆ ಹೋದರೆ, ಕೇಡಿಗನು ಬಂದು ಅವನ ಹೃದಯದಲ್ಲಿ ಬಿತ್ತಿದ ಬೀಜವನ್ನು ತೆಗೆದೆಸೆಯುತ್ತಾನೆ. ಇವನು ಕಾಲ್ದಾರಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ. ಬೇರೊಬ್ಬನು ಈ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಆದರೆ ಅದು ತನ್ನಲ್ಲಿ ಬೇರೂರದ ಕಾರಣ ಕೊಂಚ ಕಾಲ ಮಾತ್ರ ಇದ್ದು, ಸಂದೇಶದ ನಿಮಿತ್ತ ಕಷ್ಟ ಕೋಟಲೆಗಳು ಬಂದೊದಗಿದಾಗ ಕೂಡಲೇ ಎಡವಿ ಬೀಳುತ್ತಾನೆ. ಇವನು ಕಲ್ಲು ನೆಲ್ಲದ ಮೇಲೆ ಬಿದ್ದ ಬೀಜವನ್ನು ಹೋಲುತ್ತಾನೆ. ಇನ್ನೊಬ್ಬನು ಸಂದೇಶವನ್ನೇನೋ ಕೇಳುತ್ತಾನೆ, ಆದರೆ ಪ್ರಾಪಂಚಿಕ ಚಿಂತನೆಗಳು, ಐಶ್ವರ್ಯದ ವ್ಯಾಮೋಹಗಳು ಈ ಸಂದೇಶವನ್ನು ಫಲ ಬಿಡದಂತೆ ಅದುಮಿ ಬಿಡುತ್ತವೆ. ಇವನು ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ. ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ, ಫಲಪ್ರದನಾಗಿ 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುತ್ತಾನೆ. ಇವನು ಹದವಾದ ಭೂಮಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ ಎಂದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಸಂದೇಶ ನಮಗೆ ಸ್ಪಷ್ಟವಾಗಿದೆ. ದೇವರ ವಾಕ್ಯದ ಶಕ್ತಿ, ದ ಪವರ್ ಆಫ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ದ ವರ್ಡ್ ಆಫ್ ಗಾಡ್, ಮತ್ತು ದೇವರ ವಾಕ್ಯದ ಆಶೀರ್ವಾದ, ದ ಬ್ಲೆಸ್ಸಿಂಗ್ ಆಫ್ ದ ವರ್ಡ್ ಆಫ್ ಗಾಡ್. ನಾವು ದೇವರ ವಾಕ್ಯದ ಜನಾಂಗ. ನಮ್ಮ ಗ್ರಂಥ ಬೈಬಲ್ ಶ್ರೀ ಗ್ರಂಥ. ದೇವರ ವಾಕ್ಯವಾದ ಪ್ರಭು ಯೇಸು ನಮ್ಮ ರಕ್ಷಕರು ಮತ್ತು ನಮ್ಮನ್ನು ನಡೆಸುವವರು ಆಗಿದ್ದಾರೆ.
ಇಂದಿನ ಮೊದಲನೇ ವಾಚನ ಯೆಶಾಯ ಪ್ರವಾದಿಯ ಗ್ರಂಥದಿಂದ. ಹೀಗೆ ಮಳೆಯು ಹಿಮವು ಆಕಾಶ ಮಂಡಲದಿಂದ ಇಳಿದು ಬಂದು ತೋಯಿಸಿ ಹಸುರುಗೊಳಿಸಿ ಹುಲುಸು ಮಾಡುತ್ತದೆ ಭೂಮಿಯನ್ನು. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ ಒದಗಿಸದೆ ಹಿಂತಿರುಗಿ ಬರುವುದಿಲ್ಲ, ಅವು ಸುಮ್ಮನೆ ಬಂದಲ್ಲಿಗೆ. ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ತನ್ನ ಇಷ್ಟಾರ್ಥವನ್ನು ನೆರವೇರಿಸದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂತಿರುಗದು. ಅದರಿಂದ ಈ ದೇವರ ವಾಕ್ಯನ ಓದುವಾಗ, ಆಲಿಸುವಾಗ, ಪಠಿಸುವಾಗ, ಧ್ಯಾನಿಸುವಾಗ ಅದು ವೇಸ್ಟ್ ಅಲ್ಲ, ನಿರರ್ಥಕ ಅಲ್ಲ. ಅಲ್ಲಿ ದೇವರ ಆತ್ಮ ಕೆಲಸ ಮಾಡುತ್ತಾರೆ. ಯಾಕೆಂದ್ರೆ ಇದು ಪವಿತ್ರ ಆತ್ಮರ ಕೊಡುಗೆಯಾಗಿದೆ, ಖಡ್ಗವಾಗಿದೆ. ಇಂದಿನ ಎರಡನೇ ವಾಚನದಲ್ಲಿ ನಾವು ಆಲಿಸಿದೆವು ಹೇಗೆ ಮನುಷ್ಯನು ತನ್ನ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಸಂಕಟಗಳ ಅವುಗಳನ್ನು ಹೇಗೆ ಆತ ಬಳಸಿಕೊಳ್ಬೇಕು ಮತ್ತು ಅವುಗಳ ಮೂಲಕ ಹೇಗೆ ದೇವರ ಮಹಿಮೆಯನ್ನು ಕಾಣಬೇಕು. ಈ ಸೃಷ್ಟಿ ಕೂಡ ದೇವರ ಮಹಿಮೆಗಾಗಿ, ಸಂರಕ್ಷಣೆಗಾಗಿ ಕಾಯುತ್ತಾ ಇದೆ. ನಾವು ಕೂಡ ಕಾಯುತ್ತಾ ಇದ್ದೀವಿ. ಆದ್ದರಿಂದ ಪವಿತ್ರಾತ್ಮರು ನಮ್ಮೊಳಗಡೆ ಇದ್ದಾರೆ, ನಮ್ಮನ್ನು ನಡೆಸುತ್ತಾರೆ. ಮತ್ತು ಒಂದು ದಿನ ನಾವು ಏನು ನಿರೀಕ್ಷೆಯಲ್ಲಿದ್ದೀವಿ, ಈ ವಿಮೋಚನೆಯ, ಅದನ್ನು ನಾವು ಪಡೆಯುತ್ತೀವಿ. ಅದನ್ನು ಪಡೆಯುವುದು ಹೇಗೆ ಎಂಬುದಾಗಿ ಬಿತ್ತುವವನ ಸಾಮರ್ಥ್ಯ ಮೂಲಕ ಯೇಸು ಹೇಳುತ್ತಾರೆ. ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬೀಳುತ್ತವೆ, ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬೀಳುತ್ತವೆ, ಇನ್ನು ಕೆಲವು ಮುಳ್ಳು ಪೊದೆಗಳ ನಡುವೆ ಬೀಳುತ್ತವೆ, ಇನ್ನು ಕೆಲವು ಹದವಾದ ಭೂಮಿಯಲ್ಲಿ ಬೀಳುತ್ತವೆ. ಅಂದ್ರೆ ದೇವರ ವಾಕ್ಯ ಆಲಿಸಿ, ಇಸ್ ವೆರಿ ಇಂಪಾರ್ಟೆಂಟ್ ಟು ಸಸ್ಟೈನ್ ಇನ್ ದ ವರ್ಡ್ ಆಫ್ ಗಾಡ್. ಆಲಿಸುವುದು ಸುಲಭ, ಆದರೆ ಅದರಲ್ಲಿ ಜೀವಿಸುವುದು, ಅದರಲ್ಲಿ ಉಳಿಯಬೇಕು. ನಾವು ಅಳಿಯುವುದಲ್ಲ. ಇವತ್ತು ಎಷ್ಟೋ ಮಂದಿ ಧ್ಯಾನಕ್ಕೆ ಹೋಗ್ತಾರೆ, ಆಮೇಲೆ 3 ತಿಂಗಳ ನಂತರ ಬಿಟ್ಟು ಬಿಡ್ತಾರೆ. ಪ್ರೇಯರ್ ಕೂಟಗಳನ್ನು ಆರಂಭಿಸ್ತಾರೆ, ಆಮೇಲೆ ಬಿಟ್ಟು ಬಿಡ್ತಾರೆ. ಧ್ಯಾನ ಕೂಟಕ್ಕೆ ಬರ್ತಾರೆ, ಆಮೇಲೆ ಬಿಟ್ಟು ಬಿಡ್ತಾರೆ. ಪ್ರೇಯರ್ ಸ್ಟಾರ್ಟ್ ಮಾಡ್ತಾರೆ, ಬಿಟ್ಟು ಬಿಡ್ತಾರೆ. ಇಲ್ಲ, ವಿ ಹ್ಯಾವ್ ಟು ಸಸ್ಟೈನ್. ಅದಕ್ಕೆ ಹದವಾದ ಭೂಮಿಯಲ್ಲಿ ಬಿದ್ದ ಬೀಜದಂತೆ ನಾವು ಆಗಬೇಕು, ಕಾಲ್ದಾರಿಯಲ್ಲಿ ಅಲ್ಲ. ಬಹಳ ಚೆನ್ನಾಗಿದೆ, ಆದರೆ ಅದು ಒಣಗಿ ಹೋಗುತ್ತೆ. ಮುಳ್ಳು ಪೊದೆಗಳು, ಐಶ್ವರ್ಯ, ಈ ಲೋಕದ ಚಿಂತೆ ಅಥವಾ ಲೋಕದ ಕಾಮ ನಮ್ಮನ್ನು ಅದುಮಿ ಬಿಡುತ್ತದೆ. ಹಾಗೆಯೇ ಕಾಲ್ದಾರಿಯಲ್ಲಿ ಬಿದ್ದ ಬೀಜ, ಹಕ್ಕಿಗಳು ಅವುಗಳನ್ನು ತಿನ್ನುತ್ತವೆ. ಅಂದ್ರೆ ಅರ್ಥ ಏನು? ನನ್ನ ಹೃದಯದಲ್ಲಿ ದೇವರ ವಾಕ್ಯವಿದ್ದಾಗ ನಾನು ಬದಲಾಗ್ತೀನಿ, ನಾನು ದೇವರ ಮಹಿಮೆಯನ್ನು ಕಾಣ್ತೀನಿ, ನಾನು ಒಳ್ಳೆಯವನಾಗಿ ಜೀವಿಸಲು ಸಾಧ್ಯವಿದೆ. ಹಾಗೂ ಈ ರೈತ ಬೇರೆ ಯಾರೂ ಅಲ್ಲ, ಪ್ರಭು ಯೇಸು ಸ್ವಾಮಿ ತಮ್ಮ ಸ್ವಾರ್ಥೆಯನ್ನು ನಮ್ಮಲ್ಲಿ ಬಿತ್ತಿದ್ದಾರೆ. ದೀಕ್ಷಾಸ್ನಾನದಲ್ಲಿ ಪವಿತ್ರಾತ್ಮರನ್ನೇ ನಮಗೆ ದಾರೆ ಎರೆದಿದ್ದಾರೆ, ನೀಡಿದ್ದಾರೆ. ನಮ್ಮ ಪ್ರತಿನಿತ್ಯ ಜೀವನದಲ್ಲೂ ನಮಗೆ ದೇವರ ವಾಕ್ಯ, ಮನುಷ್ಯನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ನುಡಿಯಿಂದ, ಅಂದರೆ ದೇವರ ವಾಕ್ಯದಿಂದ ಅಂತೇಳಿ ಯೇಸು ಹೇಳಿದ ಮಾತು ಧರ್ಮೋಪದೇಶ ಕಾಂಡದಿಂದ. ಅದನ್ನು ನಾವು ಆಲಿಸಿದ್ದೇವೆ. ಆತ್ಮೀಯರೇ, ದೇವರ ವಾಕ್ಯ ಸಜೀವ ವಾಕ್ಯ, ದೇವರ ವಾಕ್ಯ ಬಿಡುಗಡೆ, ಸೌಖ್ಯ ಕೊಡುವ ವಾಕ್ಯ. ದೇವರ ವಾಕ್ಯದ ಮೂಲಕ ನಾವು ನಮ್ಮ ಜೀವನವನ್ನು ರೂಪಿಸೋಣ, ನಿರ್ಮಿಸೋಣ. ದೇವರ ವಾಕ್ಯವನ್ನು ಓದೋಣ, ದೇವರ ವಾಕ್ಯದ ಮೂಲಕ ಸ್ವಸ್ಥರಾಗೋಣ. ಮಾತ್ರವಲ್ಲ, ಈ ದೇವರ ವಾಕ್ಯದಲ್ಲಿ ನಾವು ಬೆಳೆಯುತ್ತಾ, ಅಧಿಕರಿಸುತ್ತಾ ದೇವರ ಪ್ರೀತಿಗೆ ನಾವು ಪಾತ್ರರಾಗೋಣ. ದಯಾಮಯ ಪ್ರಭು ಇಂದಿನ ಶುಭ ವಾರ್ತೆಯಲ್ಲಿ ಹೇಳಿದ ಎಲ್ಲ ಮಾತುಗಳು ನಮ್ಮ ಮೇಲೆ ಆಶೀರ್ವಾದವನ್ನು ತರಲಿ, ಬಿಡುಗಡೆಯನ್ನು ತರಲಿ, ಮತ್ತು ನಾವು 30, 60, 100ರಷ್ಟು ಫಲ ಕೊಡುವಂತಾಗಲಿ ಎಂಬುದಾಗಿ ಇಂದಿನ ಈ ಸುವಾರ್ತೆಯ ಆಶೀರ್ವಾದದಲ್ಲಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ದಿನ ನಾವು ಆಲಿಸಿದ ಈ ದೇವರ ವಾಕ್ಯ ನಮಗೆ ಸೌಖ್ಯವನ್ನು, ಬಿಡುಗಡೆಯನ್ನು ಹಾಗೂ ನಮ್ಮ ಸಂರಕ್ಷಣೆಗೆ ಕಾರಣವಾಗಲಿ, ಅಭಿಷೇಕವನ್ನು ತರಲಿ. ನಮ್ಮಲ್ಲಿರುವ ಬಲಹೀನತೆಗಳನ್ನು ಮನ್ನಿಸಿ, ಈ ಹೃದಯದಲ್ಲಿರುವ ಕಲ್ಮಶಗಳನ್ನು ದೂರ ಮಾಡಿ, ಪರಿಶುದ್ಧತೆ ಆಶೀರ್ವಾದದಿಂದ ನಮ್ಮನ್ನು ತುಂಬಿರಿ. ಯೇಸು ನಾಮದಲ್ಲಿ ಎಲ್ಲ ಕೇಡುಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ ಎಲ್ಲ ಜಾತಿ, ಧರ್ಮ, ಜನಾಂಗದವರ ಮೇಲೆ ಹರಿಯಲಿ, ವಿಶ್ವದ ಮೇಲೆ ಹರಿಯಲಿ. ಮನುಷ್ಯನು ವಿಶ್ವವನ್ನು ಹಾಗೂ ಪ್ರಕೃತಿಯನ್ನು ಪ್ರೀತಿಸಿ ರಕ್ಷಿಸುವಂತಾಗಲಿ. ಪ್ರಕೃತಿಯನ್ನು ತನ್ನ ಸ್ವಾರ್ಥಕ್ಕೆ, ಅಹಂಕಾರಕ್ಕೆ, ಗರ್ವಕ್ಕೆ ನಾಶ ಮಾಡದೆ ಈ ಪ್ರಕೃತಿಯನ್ನು ಸಂರಕ್ಷಿಸಿ ಮತ್ತು ಎಲ್ಲ ಜಾತಿ, ಧರ್ಮ, ಜನಾಂಗದ ಜನರು ಪ್ರೀತಿ, ಶಾಂತಿ, ವಿಶ್ವಾಸದಲ್ಲಿ ಬಾಳುವಂತೆ ಈ ದೇವರ ವಾಕ್ಯ ನಮಗೆ ಸಹಾಯ ಮಾಡಲಿ. ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬಂದಿರಿ.
ಯೇಸುವೆ, ನಿಮ್ಮ ನಾಮದಲ್ಲಿ ಇವತ್ತು ಯಾರಿಗೆಲ್ಲ ನಿಮ್ಮ ಆಶೀರ್ವಾದ ಬೇಕು ಅವರ ಮೇಲೆ ಕರುಣೆ ಇಳಿದು ಬರ. ಎಲ್ಲ ಕೇಡುಗಳು, ರೋಗಗಳು, ಬಾಧೆಗಳು, ಪೀಡೆ ಪಿಶಾಚಿಗಳ ಶಕ್ತಿಗಳು, ಅಂಧಕಾರಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್, ಅನಾಯಿಂಟ್, ಬ್ಲೆಸ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಆರೋಗ್ಯ ಭಾಗ್ಯದಲ್ಲಿ ಕಾಪಾಡಲಿ. ಆಮೇನ್. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್.